ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೇಪೋಡು ನೆಲೆಯಾಯ ಶ್ರೀದೇವಿಯೇ, ದೈವಿ ಸ್ವರೂಪಿ ಶ್ರೀ ಉಳ್ಳಾಲ್ದಿಯೇ. ಕೇಪೋಡು ನೆಲೆಯಾಯ ಶ್ರೀದೇವಿಯೇ, ದೈವಿ ಸ್ವರೂಪಿ ಶ್ರೀ ಉಳ್ಳಾಲ್ದಿಯೇ. ಕಂಚಿಲ್ದ ಸೇವೇನು ಪಡೆಪೇರಿಯೇ, ಕಂಚಿಲ್ದ ಸೇವೇನು படைப்பேரையே. பக்திடு யானிரேன் சுகிப்பூவையே, பக்திடு யானிரேன் சுகிப்பூவையே. கேப்போடு நிலையாய ஸ்ரீதேவியே, தெய்வி ஸ்வரூபி ஸ்ரீ உள்ளால்தியே. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಪ್ರಮುಖ ಗ್ರಾಮ ದೇವತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮ ಅಥವಾ ಶ್ರೀ ಉಳ್ಳಾಲ್ತಿ ಅಮ್ಮ ಎಂದೇ ಗ್ರಾಮದಲ್ಲಿ ಪ್ರಸಿದ್ಧಿ ಪಡೆದ ದೇವಿಯಾಗಿದ್ದಾಳೆ. ಕೇಪುವಿಗೆ ಸಂಬಂಧಿಸಿದ ಸ್ಥಳ ಪುರಾಣವೊಂದು ಈ ರೀತಿ ಇದೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ಹಿಂದೆ ವಿಟ್ಲ ಸೀಮೆಯನ್ನು ವಿಟ್ಲ ಅರಸರು ಆಳುತ್ತಿದ್ದ ಕಾಲದಲ್ಲಿ ಅರಸು ಮನೆತನದ ಚೆನ್ನಮ್ಮ, ಚೆಲುವಮ್ಮ ಎಂಬ ಅಕ್ಕ ತಂಗಿಯರು ತಮ್ಮ 40 ಮಂದಿ ಭಟರನ್ನ ಕೇಪು ಗ್ರಾಮದಲ್ಲಿ ಈಗ ದೇವಸ್ಥಾನ ಇರುವ ಜಾಗದಲ್ಲಿ ನಿಧಿ ಅಗೆಯಲು ಕಳುಹಿಸಿದರೆಂದು, ಅವರು ನಿಧಿ ಅಗೆಯಲಾರಂಭಿಸಿದಾಗ ಅದರ ರಕ್ಷಣೆಯಲ್ಲಿದ್ದ ವನದುರ್ಗೆ ಎಂಬ ದೈವದ ಶಕ್ತಿಯಿಂದ ಅವರು ಅಸು ನೀಗಿದರೆಂದು, ಇದನ್ನರಿತ ಅಕ್ಕ ತಂಗಿಯರು ಅಲ್ಲಿಗೆ ಹೋದಾಗ ದೈವದ ಪ್ರಭಾವದಿಂದ ಅದೃಶ್ಯರಾದರೆಂದು ಐತಿಹ್ಯ ತಿಳಿಸುತ್ತದೆ. ಅದೆಷ್ಟೋ ವರ್ಷಗಳ ಅನಂತರ ಈ ವನದುರ್ಗೆಯ ಸೇರಿಕೆಯಲ್ಲಿದ್ದ 2 ಪ್ರೇತಗಳನ್ನು ಅರಸು ಮನೆತನದವರು ತಂತ್ರಿಗಳ ಸಹಾಯದಿಂದ ಬೇರ್ಪಡಿಸಿ ಅವರಿಗೂ ಸದಾ ಅನ್ನ ಆಹಾರ ಸಿಗುವ ರೀತಿಯಲ್ಲಿ ಪಚ್ಚರಿ ನೈವೇದ್ಯ ಅಂದರೆ ಹಸಿ ಅಕ್ಕಿ ನೈವೇದ್ಯ, ಅಕ್ಕಿಯನ್ನು ತೊಳೆದು ದೀಪಕ್ಕೆ ತೋರಿಸಿ ನೈವೇದ್ಯ ಮಾಡುವುದಾಗಿದೆ. ವನದುರ್ಗೆ ದೈವಗಳನ್ನು ಅಲ್ಲಿಯೇ ಗುಡಿ ಕಟ್ಟಿಸಿ ಸ್ಥಾಪಿಸಿದ್ರು. ಬ್ರಾಹ್ಮಣರಿಂದಲೇ ಪೂಜೆ ಪಡೆಯುವ ಉದ್ದೇಶದಿಂದ ಭೂತದ ಮಂಚ ಇರುವ ಸ್ಥಳದಲ್ಲಿ ಶ್ರೀಚಕ್ರ ಸ್ಥಾಪಿಸಿ ನಿತ್ಯ ಪೂಜೆ ನೈವೇದ್ಯ ನಡೆಸುವ ಕ್ರಮವಿಟ್ಟುಕೊಂಡರು. ಭೂತಕ್ಕೆ ಸಂಕ್ರಮಣಗಳಂದು ಹಾಗೂ ಪಂಚಪರ್ವಗಳ ದಿನಗಳಂದು ತಂಬಿಲ ಕಟ್ಟುವ ಕ್ರಮ ಮಾಡಲಾಯಿತು. ಸೇವಿನ ತೋಡುಯೇ, ಭಕ್ತರಿಗೆ ಇಂಬು ಕೊರ್ದು ಕಾಪೂಲೆಯೇ, ಭಕ್ತರಿಗೆ ಇಂಬು ಕೊರ್ದು ಕಾಪೂಲೆಯೇ. ಕೇಪೋಡು ನೆಲೆಯಾಯ ಶ್ರೀದೇವಿ. ನಮಗೆ ಶಾಲೆಗೂ ನಮ್ಮ ಈ ಉಳ್ಳಾಲ್ತಿ ದೇವಸ್ಥಾನಕ್ಕೂ ಒಳ್ಳೆಯ ಸಂಬಂಧ ಇದೆ. ಅಂದರೆ ನಮ್ಮ ಮಕ್ಕಳನ್ನು ಕಾಪಾಡುವಲ್ಲಿ ಶ್ರೀರಕ್ಷೆಯಾಗಿ ಇದ್ದಾರೆ ನಮ್ಮ ತಾಯಿ. ಹಾಗೆ ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿದಂಥ ಪಂಚಗಜ್ಜೆ ಏನಾದರೂ ಹರಕೆಗಳಿದ್ದರೆ ಅದನ್ನು ನಾವು ತೀರಿಸ್ತೇವೆ. ಇವತ್ತು ಕೂಡ ನಮ್ಮ ಶಾಲಾ ಪ್ರಾರಂಭೋತ್ಸವ ಅಂತ ನಡೆಯಿತು. ನಮ್ಮಲ್ಲಿ ಕಮಿಟಿಯವರಿದ್ದಾರೆ, ಶ್ರೀ ಉಳ್ಳಾಲ್ತಿ ಸೇವಾ ಟ್ರಸ್ಟ್ ಅಂತ ಇದೆ, ಹಾಗೆ ಶಾಲಾಭಿವೃದ್ಧಿ ಸಮಿತಿಯವರಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘ ಅಂತ ಇದೆ. ಊರ ಪೋಷಕರೆಲ್ಲರೂ ನಮಗೆ ಒಳ್ಳೆಯ ಪ್ರೋತ್ಸಾಹಗಳನ್ನು ನೀಡ್ತಾ ಇದ್ದಾರೆ. ಅವರು ಹೇಳಿದರು, ಶ್ರೀ ಉಳ್ಳಾಲ್ತಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿಯವರು ಹೇಳಿದರು, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಟೀಚರ್, ನಾನೊಂದು ಹರಕೆ ಹೇಳಿಕೊಂಡಿದ್ದೇನೆ ಅಂತ. ಆ ದೃಷ್ಟಿಯಲ್ಲಿ ಅಲ್ಲದೆಯೂ ನಾವು ಇಲ್ಲಿ ಬರ್ತೇವೆ. ನಮ್ಮ ಅನಿಸಿಕೆಗಳು ಅಥವಾ ಏನಾದರೂ ನಮಗೆ ವಿಘ್ನ ಬಂದಲ್ಲಿ ನಾವು ತಾಯಿಯನ್ನು ಪ್ರಾರ್ಥಿಸಿದಾಗ ನಮ್ಮ ಮಕ್ಕಳೆಲ್ಲರನ್ನು ರಕ್ಷಣೆ ಮಾಡುವಂತಹ ಈ ತಾಯಿ ಇಲ್ಲಿ ಮಕ್ಕಳ ಶಬ್ದ ಕೇಳಿದರೆ ತಾಯಿಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿದರು ಇಲ್ಲಿಯ ಕಾರ್ಯದರ್ಶಿಯಾದ ಶ್ರೀ ಉಮೇಶ್ ಗೌಡ ಕೊರತಿಗದ್ದೆ ಇವರು. ಹಾಗೆ ನಾವು ಇಲ್ಲಿ ಯಾವಾಗಲೂ ಬರ್ತಾ ಇರ್ತೇವೆ, 2 ಜನ ಅಥವಾ ಹೀಗೆ ಶಿಕ್ಷಕರೆಲ್ಲರೂ ಸಹ ಬಂದದ್ದು ಇದೆ. ವಾರ್ಷಿಕ
ವಾರ್ಷಿಕೋತ್ಸವ ಆಗಲಿ ಏನೇ ಒಂದು ವಿಘ್ನ ಬಾರದಾಗೆ ನಾವು ತಾಯಿಯನ್ನು ಪ್ರಾರ್ಥಿಸ್ತೇವೆ. ಈ ಸ್ಥಳ ನಿಜವಾಗಿ ನಮ್ಮ ಶಾಲೆಗೂ ಈ ಉಳ್ಳಾಲ್ತಿ ದೇವಸ್ಥಾನಕ್ಕೂ ಒಳ್ಳೆಯ ಒಂದು ಸಾನ್ನಿಧ್ಯ ಸ್ಥಳ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ. ಹಾಗೆ ನಮಗೆ ಶ್ರೀರಕ್ಷೆಯಾಗಿ ಇದ್ದಾರೆ ನಮ್ಮ ತಾಯಿ. ಹಾಗೆ ಅಲ್ಲಿ ನಮ್ಮದು ಮಲ್ಲರಾಯ ಅಂತೇಳಿ ಒಂದು ದೈವಸ್ಥಾನ ಅಲ್ಲ ಅದು ಇದೆ, ಅವರು ಕೂಡ ಹಾಗೆ ಆ ಮಕ್ಕಳ ಶಬ್ದ ಕೇಳಿದರೆ ಏನು ಆ ತಾಯಿಗೆ ತುಂಬ ಉಲ್ಲಾಸ ಆಗ್ತದೆ ಅಂತ ಹೇಳಿದರು. ನಿಜವಾಗಿಯೂ ಹೌದು, ಈ ಸಲ ನಮಗೆ ಮಕ್ಕಳ ಸಂಖ್ಯೆಯೂ ಕೂಡ ತುಂಬ ಜಾಸ್ತಿಯಾಗಿದೆ. ನಮ್ಮ ಶಾಲೆಯಲ್ಲಿ ಸೇರ್ಪಡೆಗೊಂಡಿದ್ದಾರೆ ಮಕ್ಕಳು. ನಾವೆಲ್ಲರೂ ಒಳ್ಳೆಯ ಒಂದು ಅಭಿಪ್ರಾಯದಲ್ಲಿ ಶಾಲಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ. ಎಲ್ಲ ನಮ್ಮ ಏನು ಕಮಿಟಿಗಳು ಇವೆಯಾ, ಶ್ರೀ ಉಳ್ಳಾಲ್ತಿ ಸೇವಾ ಟ್ರಸ್ಟ್, SDMC, ಇದೆಲ್ಲವುಗಳು ನಮಗೆ ಕೈ ಜೋಡಿಸಿ ಪೋಷಕರು ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಮುಂದುವರಿತಾ ಇದ್ದೇವೆ. ಯಾವುದೇ ವಿಘ್ನಗಳು ಬಾರದಾಗೆ ನಾವು ತಾಯಿಯನ್ನು ಪ್ರಾರ್ಥಿಸುವ ನಮ್ಮ ಕರ್ತವ್ಯ ನಾವು ಮಾಡ್ತೇವೆ. ನಂಬಿ ಭಕ್ತಿರೇ ನೇರೇ ಇಂಬು ಕೊರ್ದು ಕಾಪುಲೇರೇ ಕುಡಿಯಡಿಟ್ ಗಗ್ಗರಾನಾದ ಸಿರಿ ಮುಡಿಟ್ ಮಲ್ಲಿಗೆ ನಂಬಿ ಭಕ್ತಿರೇ ನೇರೇ ಇಂಬು ಕೊರ್ದು ಕಾಪುಲೇರೇ ಕುಡಿಯಡಿಟ್ ಗಗ್ಗರಾನಾದ ಸಿರಿ ಮುಡಿಟ್ ಮಲ್ಲಿಗೆ ಪೂರ್ವಜರು ಭಾಳ ಭಕ್ತಿ ಪ್ರಧಾನವಾಗಿ ಆರಾಧಿಸುವಂತಹ, ನಂಬುವಂತಹ, ಭಕ್ತಿ ಪ್ರಧಾನವಾಗಿ ಈ ಕ್ಷೇತ್ರಕ್ಕೆ ಬರುವಂತಹ ಒಂದು ಕಟ್ಟುಪಾಡು ಭಾಳ ವಿಶೇಷತೆಯನ್ನು ಪಡೆದಂಥ ಕ್ಷೇತ್ರ ಅಂತೇಳಿದರೆ ಉಳ್ಳಾಲ್ತಿ ದೇವಿ ದುರ್ಗಾಪರಮೇಶ್ವರಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಾಳ ವಿಶೇಷ ಜಾತ್ರೆ ಅಂತೇಳಿದರೆ ಮಕ್ಕಳನ್ನು ಖಜಂಬು ಹೀಗೆ ಒಪ್ಪಿಸುವಂಥವು, ಖಜಂಬು ಹರಿಕೆ ಹೇಳಿ ಇಲ್ಲಿ ಜನನಕ್ಕೆ ಬಂದಂಥ ಈ ಕೇಪು ಗ್ರಾಮದಲ್ಲಿ, ಹಾಗೆ ಅಳಿಕೆ ಗ್ರಾಮದಲ್ಲಿ ಜನನಕ್ಕೆ ಬಂದಂಥ ಎಲ್ಲ ಮಕ್ಕಳನ್ನು ಈ ಖಜಂಬು ದೇವಿ ಸನ್ನಿಧಿಗೆ ಹರಿಕೆ ಹೊತ್ತು ತರುವಂತಹ ವಾಡಿಕೆ, ಕಟ್ಟುಪಾಡು ಮೊದಲಿಂದಲೇ ಬಂದಂತಹ ಸಂಪ್ರದಾಯ. ಈ ಸೀಮೆಯಲ್ಲಿ ಮಾತ್ರವಲ್ಲ, ಇಂತಹ ಒಂದು ಕ್ಷೇತ್ರಗಳು ಕೇಪು, ಅನಂತಾಡಿ, ಕೆಲಿಂಜ, ಮಾಣಿ, ಬಲ್ನಾಡು ಈ 5 ಕ್ಷೇತ್ರಗಳಲ್ಲಿ ಕೂಡ ಈ ಉಳ್ಳಾಲ್ತಿ ದೈವಿ ಶಕ್ತಿ, ದೇವಿಯ ಆರಾಧನೆ ಮಾಡುವಂತಹ ವಿಶೇಷವಾದ ಶಕ್ತಿಗಳು ಈ 5 ಕ್ಷೇತ್ರದಲ್ಲಿದೆ. ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಶೇಷತೆ ಅಂತೇಳಿ ಹರಿಕೆ ಹೊರುವಂಥ ಭಕ್ತಾದಿಗಳು ಆ ದೇವಿಯ ಸನ್ನಿಧಿಗೆ ಪ್ರಸಾದ ಸ್ವೀಕಾರಕ್ಕೆ ಬರುವಂಥ ಭಕ್ತಾದಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಆ ವಿಶೇಷ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ವಿಶೇಷ ಕಾರಣ ವಿಶೇಷವಾಗಿರ್ತದೆ. ಕೆಲಿಂಜದಲ್ಲಿ ಮೆಚ್ಚಿ, ಅನಂತಾಡಿಯಲ್ಲಿಯೂ ಮೆಚ್ಚಿ, ಮತ್ತು ಮಾಣಿಯಲ್ಲಿಯೂ ಮೆಚ್ಚಿ, ಬಲ್ನಾಡಿನಲ್ಲಿಯೂ ಮೆಚ್ಚಿ, ಕೇಪಿನಲ್ಲಿ ಮಾತ್ರ ವಿಶೇಷವಾದ ಕಜಂಬು ಮಕ್ಕಳನ್ನು ಒಪ್ಪಿಸುವಂತಹ ವಿಶೇಷ ಜಾತ್ರೆ. ಅಂದರೆ ಪೂರ್ವಜರು ಹೇಳಿದಂತಹ ವಿಶೇಷತೆಯಲ್ಲಿ ಈ ಕೇಪು ಉಳ್ಳಾಲ್ತಿ ತಾಯಿಗೆ ಮಕ್ಕಳಿರಲಿಲ್ಲ, ಅದಕ್ಕೆ ಬೇಕಾಗಿ ಮಕ್ಕಳ ಮೇಲೆ ಅವರಿಗೆ ಭಾಳ ಪ್ರೀತಿ. ಅವರ ಮಾತ್ರವಲ್ಲ, ಈ ಗ್ರಾಮದಲ್ಲಿ ಮಾತ್ರವಲ್ಲ, ಅಳಿಕೆ ಗ್ರಾಮದಲ್ಲಿ ಮಾತ್ರವಲ್ಲ, ಇಡೀ ವಿಟ್ಲ ಸೀಮೆಯಲ್ಲಿ ಪರ ಊರ ಭಕ್ತಾದಿಗಳು ಕೂಡ ಈ ಮಕ್ಕಳನ್ನು ಒಪ್ಪಿಸುವಂತಹ, ಮಕ್ಕಳ ಬಗ್ಗೆ ಹರಿಕೆ ಹೇಳುವಂತಹ ಒಂದು ವಿಶೇಷತೆ ಇರುವಂತಹ ಕಾರಣಿಕ ಸ್ಥಳ ಅಂತ ಹೇಳಿದರೆ ಕೇಪು ಉಳ್ಳಾಲ್ತಿ ಕ್ಷೇತ್ರ. ಪಂಚವರ್ಣ ಪುಣ್ಯ ಮಣ್ಣ ಈ ತುಳುವಾದಾಡಡು ಪಚ್ಚಿ ಪಜಿರ ಸುತ್ತ ನೀರೆಲ್ಲ ಪೊರ್ಲ ಕಂಡೊಡು ಪಂಚವರ್ಣ ಪುಣ್ಯ ಮಣ್ಣ ಈ ತುಳುವಾದಾಡಡು ಪಚ್ಚಿ ಪಜಿರ ಸುತ್ತ ನೀರೆಲ್ಲ ಪೊರ್ಲ ಕಂಡೊಡು ಅಪ್ಪೆ ಹೀರೆ ನೆಲೆಯಾಯಿ ಸತ್ಯ
ಕ್ಷೇತ್ರದಲ್ಲಿ ಶ್ರೀಚಕ್ರ ರೂಪದಲ್ಲಿ ದೇವಿ ಶಕ್ತಿಯು ಭೂತವಾಗಿ ವನದುರ್ಗೆಯು ಏಕಕಾಲದಲ್ಲಿ ಪೂಜಿಸಲ್ಪಡುತ್ತಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವಾರ್ಷಿಕ ಜಾತ್ರೆಯಲ್ಲಿ ಕಜಂಬು ಎಂದ್ರೆ ಶ್ರೀದೇವಿಗೆ ಮಕ್ಕಳನ್ನ ಒಪ್ಪಿಸುವ ಜಾತ್ರೆ ನಡೆಯುತ್ತದೆ. ಉಳ್ಳಾಲ್ತಿಯು ಮಾತೃ ದೇವತೆಯಾಗಿದ್ದು ಆಕೆಗೆ ಮಕ್ಕಳನ್ನೊಪ್ಪಿಸಿ ಮತ್ತೆ ಪ್ರಸಾದ ರೂಪವಾಗಿ ಪಡೆಯುವ ಪದ್ಧತಿ ಇಂದೂ ಕೂಡ ಕಾಣಬಹುದು. ಈ ಕ್ಷೇತ್ರಕ್ಕೆ ಮಕ್ಕಳನ್ನೊಪ್ಪಿಸುವ ಹರಕೆ ಹೊತ್ತರೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಹುಟ್ಟಿದ ಮಕ್ಕಳ ಕ್ಷೇಮಾಭಿವೃದ್ಧಿಯು ಈ ಹರಕೆಯ ಮುಖ್ಯ ಆಶಯ. ಜಿಲ್ಲೆಯ ಇತರೆಡೆಗಳಲ್ಲಿ ಎಲ್ಲಿಯೂ ಕಂಡುಬಾರದ ಈ ಕಜಂಬು ಉತ್ಸವವು ಕೇಪುವಿಗೆ ಸಂಬಂಧಿಸಿದಂತೆ ಮಾತ್ರ ನಡೆಯುತ್ತದೆ. ಕೇಪು ಮಣ್ಣದ ಅಪ್ಪೆ ಉಳ್ಳಾಲ್ದಿಯೇ, ಕೇಪು ಮಣ್ಣದ ಅಪ್ಪೆ ಉಳ್ಳಾಲ್ದಿಯೇ, ಕಜಂಬೂದ ಸೇವಿಲ ಉಳ್ಳಾಲ್ತೀರೆಗ್ ಪೂಸೀರೆ ಪರಕೇರೆಗ್ ಮಹಿಮೆದ ಮೂರ್ತಿಯೇ, ಕೇಪು ಮಣ್ಣದ ಅಪ್ಪೆ ಉಳ್ಳಾಲ್ದಿಯೇ. ಈ ಉಳ್ಳಾಲ್ದಿ ಕ್ಷೇತ್ರದಲ್ಲಿ ಮೊದಲಿಂದಲೇ ಒಂದು ಕಟ್ಟುಪಾಡು ಮತ್ತು ಒಂದು ಸಂಪ್ರದಾಯ, ಒಂದು ಸರಿಯಾದ ನೀತಿ ನಿಯತ್ತು ನಡೆಯುವಂಥ ಒಂದು ವಿಶೇಷತೆ ಇರುವಂತಹ ಕಾರಣಿಕ ಈ ಸ್ಥಳ. ಈ ವಿಟ್ಲ ಸೀಮೆಯ ಅರಸರು ಮೊದಲಿಂದಲೇ ದೇವಿಯನ್ನು ಆರಾಧಿಸುವಂಥ ಅವರ ಈ ದೇವಿಯ ಜಾತ್ರೋತ್ಸವ, ದೈನಂದಿನ ಉತ್ಸವ ಮತ್ತು ಈ ದೇವಿಯಲ್ಲಿ ಮಾಡುವಂಥ ಎಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಮಾತ್ರವಲ್ಲ, ಇಲ್ಲಿ ಕೊಡುವಂತಹ ಎಲ್ಲ ಸೇವೆಗಳ ಉಸ್ತುವಾರಿಯ ಸಂಪೂರ್ಣ ಉಸ್ತುವಾರಿಯನ್ನು ವಿಟ್ಲ ಅರಸರು ಮತ್ತು ಅವರ ಕುಟುಂಬದ ಪ್ರತಿನಿಧಿಗಳು ಮಾಡುವಂಥದ್ದು ಇಲ್ಲಿ ವಿಶೇಷತೆ. ಈ ವಿಶೇಷತೆಯಲ್ಲಿ ಭಾಳಷ್ಟು ನಾವು ಗುರುತಿಸುವಂಥದ್ದು ಅಂತ ಹೇಳಿದರೆ, ವಿಟ್ಲ ಸೀಮೆಯ ಈ ಅರಸು ಕುಟುಂಬದವರು ಮೊದಲು ಏನೆಲ್ಲ ಅವರ ಅರಸ್ಥಾನದಲ್ಲಿ ಪೂರ್ವಜರ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಏನೆಲ್ಲ ಕಟ್ಟುಮಾಡು, ಏನೆಲ್ಲ ವಿಶೇಷತೆಗಳುಂಟು, ಯಾರಿಗೆಲ್ಲ ಸ್ಥಾನಮಾನ ಉಂಟು, ಯಾರೆಲ್ಲ ಇದಕ್ಕೆ ಒಟ್ಟು ಸೇರಬೇಕಾಗ್ತದೆ, ಅದು ಕೂಡ ಈ ಸಂಪ್ರದಾಯ, ಈ ಕಟ್ಟುಪಾಡು, ಈ ವಿಶೇಷತೆಯ ಸೇರುವಿಕೆಯನ್ನು ಕೂಡ ಈ ವಿಟ್ಲ ಅರಸರ ಮೊದಲಿನ ಪೂರ್ವಜರು ಏನು ಅದನ್ನು ನಡೆಸಿಕೊಂಡು ಬರ್ತಿದ್ದರು, ಅದನ್ನು ಈಗಿನ ಈ ಅರಸು ಮನೆತನದವರು ಕೂಡ ಭಾಳಷ್ಟು ಭಕ್ತಿ ಪ್ರಧಾನವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಹಾಗಾಗಿ ಈ ಅರಸರ ಈ ಆಡಳಿತ ಇರುವಂತಹ ಈ ಕೇಪು, ಈ ದುರ್ಗಾ ಪರಮೇಶ್ವರಿ ಕೇಪು ಉಳ್ಳಾಲ್ತಿ ಮಹಾತಾಯಿಯ ಈ ಶಕ್ತಿ ಕೇಂದ್ರವು ಭಾಳಷ್ಟು ವಿಶೇಷವಾಗಿ ಭಕ್ತಿ ಕೇಂದ್ರವಾಗಿ ಎಲ್ರಿಗೂ ಈ 2 ಗ್ರಾಮ ಮಾತ್ರ ಅಲ್ಲ, ಈ ವಿಟ್ಲ ಸೀಮೆಯ 16 ಗ್ರಾಮಕ್ಕೂ ಮಾತ್ರವಲ್ಲ, ಇಡೀ ಪರವೂರು ಎಲ್ಲ ಭಕ್ತಾದಿಗಳಿಗೂ ಕೂಡ ವಾರ್ಷಿಕವಾಗಿ ವಿಶೇಷವಾದ ಒಂದು ದಿನ ಅಂತ ಹೇಳಿದರೆ ಕಜಂಬು. ದಶಂಬರ ಧನುರ್ ಸಂಕ್ರಮಣದ ದಿವಸ ಈ ಕಜಂಬು ಈ ಉಳ್ಳಾಲ್ದಿ ಸಾನ್ನಿಧ್ಯದಲ್ಲಿ ಧ್ವಜ ಏರುವಂತಹ ಕಟ್ಟುಪಾಡುಂಟು. ಆ ಧ್ವಜ ಏರಿ ಮರುದಿವಸವೇ ಆ ಉಳ್ಳಾಲ್ದಿ ತಾಯಿಯ ಕಜಂಬು ಜಾತ್ರೆಯ ವಿಶೇಷ ಇದು ನಡೀತದೆ. ಈ ವಿಶೇಷ ನಡೆಯುವಂಥ ಈ ಕಜಂಬು ಜಾತ್ರೆಗೆ ಸಾವಿರಗಟ್ಟಲೆ ಭಕ್ತಾದಿಗಳು, ಸಾವಿರಗಟ್ಟಲೆ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ವಿಶೇಷತೆ ಉಂಟು. ಈ ವಿಶೇಷತೆಯು ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಸೇರುವಂಥದ್ದು, ಮಕ್ಕಳ ಸಂಖ್ಯೆ ಸೇರುವಂಥದ್ದು ಭಾಳಷ್ಟು ಹೆಚ್ಚಿಗೆ ಆಗ್ತದೆ. ಈಗ ಈ ಹಿಂದಿನ ಬ್ರಹ್ಮಕಲಶೋತ್ಸವ ನವೀಕರಣ ಆಗಿ ಬ್ರಹ್ಮಕಲಶೋತ್ಸವ ಆದ ಆ ಸಂದರ್ಭದಲ್ಲಿ ಈ ಜಾತ್ರೋತ್ಸವಕ್ಕೆ ಮೊದಲು ಇಲ್ಲಿ ಜಾತ್ರೋತ್ಸವಕ್ಕೆ ಅನ್ನಪ್ರಸಾದ ಇರಲಿಲ್ಲ. ಈ ಕಳೆದ ಬ್ರಹ್ಮಕಲಶೋತ್ಸವ ದಿವಸದಿಂದ ಈ ಅನ್ನಪ್ರಸಾದದ ಒಂದು ಕಾರ್ಯಕ್ರಮವನ್ನು ಕೂಡ ಭಾಳಷ್ಟು ಒಂದು 10,000ದಿಂದ ಮೇಲ್ಪಟ್ಟು ಭಕ್ತಾದಿಗಳಿಗೆ ಅನ್ನಪ್ರಸಾದದ ವ್ಯವಸ್ಥೆ ಆಗ್ತದೆ. ಅದು ಆ ಅನ್ನಪ್ರಸಾದ ವ್ಯವಸ್ಥೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ
ಸಂತೃಪ್ತಿಯಾದ ಪ್ರಸಾದ ಸ್ವೀಕಾರ ಆಗುವಂತಹ ಒಂದು ಆ ಶಕ್ತಿಯನ್ನು ಆ ದೇವಿ ಒದಗಿಸಿಕೊಟ್ಟಿದ್ದಾರೆ. ಅದು ಕೂಡ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ನಂಬಿ ಭಕ್ತಿರೇ ನೇರೆ ಇಂಬು ಕೊರ್ದು ಕಾಪುಲೇರೆ ಕುಡಿಯಡಿಟ್ ಗಗ್ಗರಾನಾದ ಸಿರಿ ಮುಡಿಟ್ ಮಲ್ಲಿಗೆ ನಂಬಿ ಭಕ್ತಿರೇ ನೇರೆ ಇಂಬು ಕೊರ್ದು ಕಾಪುಲೇರೆ ಕುಡಿಯಡಿಟ್ ಗಗ್ಗರಾನಾದ ಸಿರಿ ಮುಡಿಟ್ ಮಲ್ಲಿಗೆ ಕೇಕು ಗುಡಿತ ಬೊಲ್ಪುನ ಸಿರಿಯೇ ಎಂಕ್ಲೀನ ಕಾಪುಲೀರು ಕೇಕು ಗುಡಿತ ಬೊಲ್ಪುನ ಸಿರಿಯೇ ಎಂಕ್ಲೀನ ಕಾಪುಲೀರು ಉಂಡಿ ಪನವು ಪತ್ತೊಂದು ಬೈದೆ ಕಾಪುಲೇ ಎಂಕ್ಲೆನೇ. ತುಳುನಾಡನ್ನು ಆಳಿದಂಥ ಒಂದು ಮನೆತನ ವಿಟ್ಲ ಅರಮನೆ ಇಂದ ಇಂಥ ವಿಟ್ಲ ಅಂದರೆ ವಿಟ್ಲ ಸೀಮೆ ಅಂದರೆ 16 ಗ್ರಾಮಗಳನ್ನು ಒಳಗೊಂಡಂಥ ಒಂದು ಸೀಮೆ. ಈ 16 ಸೀಮೆಗಳಲ್ಲಿ 16 ದೈವ ದೇವಸ್ಥಾನಗಳು ವಿಟ್ಲದ ಅರಮನೆಯ ಆನುವಂಶಿಕ ಮುಕ್ತೇಶ್ವರಿಕೆಯಲ್ಲಿ ನಡೆಯುವಂಥ ಒಂದು ಕಟ್ಟುಪಾಡು. ಅದೇ ವಿಶೇಷ ಅಂತ ಹೇಳಿದರೆ ಕೇಪು ಶ್ರೀ ದುರ್ಗಾಪರಮೇಶ್ವರಿ ಉಳ್ಳಾಲ್ತಿ ದೇವಸ್ಥಾನ ಈ ಅರಮನೆಯ ಒಂದು ಪ್ರಸಿದ್ಧವಾದ ಅರಮನೆಯವರು ಪೂಜಿಸುವಂಥ ಒಂದು ದೇವಸ್ಥಾನ. ಅದರಲ್ಲಿ ಹೇಳಿದರೆ ಒಂದು ಕಜಂಬು ಉತ್ಸವ ಅಲ್ಲಿ ವಿಶೇಷವಾದ ಒಂದು ಉತ್ಸವ. ಮಕ್ಕಳನ್ನು ತಾಯಿ ಉಳ್ಳಾಲ್ತಿಗೆ ಒಪ್ಪಿಸಿ ಪುನಃ ಆ ಮಕ್ಕಳನ್ನು ಪಡ್ಕೊಳ್ಳುವಂಥ ಒಂದು ಪದ್ಧತಿ ಕಜಂಬು ಅಂತ ಹೇಳಿದರೆ. ಈ ದೇವಸ್ಥಾನದ ಆಡಳಿತವನ್ನು ಆನುವಂಶಿಕ ಮುಕ್ತೇಶ್ವರಿಕೆಯ ಒಳಗೆ ನಡೀತದೆ. ಅದು ಈಗ ಬಂಗಾರು ಅರಸರು ಅದರ ಆನುವಂಶಿಕ ಮುಕ್ತೇಶ್ವರಾಗಿ ನಿರ್ವಹಿಸ್ತಾ ಇದ್ದಾರೆ. ವಿಟ್ಲ ಅರಮನೆ ಆಡಳಿತಕ್ಕೊಳಪಟ್ಟ ನೇರವಾದ ಸಂಬಂಧ ಇರುವಂಥ ಒಂದು ದೇವಸ್ಥಾನ ಅಂತ ಹೇಳಿದರೆ ಕೇಪು ಉಳ್ಳಾಲ್ತಿ ದೇವಸ್ಥಾನ. ಇದು ಈಗ ಬಂಗಾರು ಅರಸರು ಅದರ ಆನುವಂಶಿಕ ಮುಕ್ತೇಶ್ವರರಾಗಿದ್ದಾರೆ. ಹಾಗೆ ಆ ಮುಕ್ತೇಶ್ವರಿಕೆಯೊಂದಿಗೆ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು ಗುರಿಕಾರುಗಳೆಲ್ಲ ಸೇರಿಕೊಂಡು ಒಳ್ಳೆಯ ರೀತಿಯಿಂದ ಇಲ್ಲಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ, ಸಹಕರಿಸ್ತಿದ್ದಾರೆ. ಹಾಗೆ ಇಲ್ಲಿಯ ಸಹಕಾರ ಅಂದರೆ ಭಜನಾ ಮಂಡಳಿಯವರ ಸಹಕಾರ ಹಾಗೂ ದುರ್ಗಾ ಸೇವಾ ಟ್ರಸ್ಟ್ ಅಂತೇಳಿ ನಾವು ಈಗ ಮಾಡಿ ಸುಮಾರು ವರ್ಷ ಆಯಿತು. ನಮ್ಮ ಕಜಂಬಿನ ದಿವಸ ಹಿಂದೆ ಕಜಂಬು ಬಂದಂಥ ಭಕ್ತಾದಿಗಳಿಗೆ ಮಾತ್ರ ಒಂದು ಪ್ರಸಾದದ ವ್ಯವಸ್ಥೆ ಇತ್ತು. ಈಗ ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರವರು ಪರವೂರಿನ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಕಜಂಬಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಕೂಡ ನಡೀತದೆ. ಕಜಂಬಿನ ದಿವಸ ಕಡಿಮೆ ಅಂತ ಹೇಳಿದ್ರು ಒಂದು 10-15 ಸಾವಿರ ಜನಗಳು ಅನ್ನಪ್ರಸಾದ ಮಾಡಿ ತೆರಳುತ್ತಾರೆ. ಇದು ನಮ್ಮ ಎಲ್ಲರ ಈ ಗ್ರಾಮಸ್ಥರ ಸಹಕಾರದಿಂದ ನಡೀತದೆ. ಹಾಗೆ ಇಲ್ಲಿ ಬೆಳಗಿನ ಮಧ್ಯಾಹ್ನದ ಪೂಜೆ ಮಾತ್ರ ನಡೀತದೆ. ಸಂಕ್ರಾಂತಿ ದಿವಸ ರಾತ್ರಿ ತಂಬಿಲ ಮಳರಾಯ ದೈವದ ಭಂಡಾರ ಬಂದು ಇಲ್ಲಿ ತಂಬಿಲ ನಡೀತದೆ. ಹಾಗೆ ಜಾತ್ರೋತ್ಸವ ಡಿಸೆಂಬರ್ 15 ಇಲ್ಲಾದರೆ 16 ತಾರೀಕಿಗೆ ಸಂಕ್ರಾಂತಿ ಆದರೆ ಮರುದಿವಸ ಕಜಂಬುತ್ಸವ ನಡೀತದೆ. ಅಂತೂ 5 ದಿವಸಗಳ ಜಾತ್ರೆ ಆಗಿ 3 ದಿವಸಗಳ ಕೋಳಿ ಅಂಕ ಆಗಿ ಮರುದಿವಸ ನೇಮೋತ್ಸವ ನಡೀತದೆ. ಪಂಚವರ್ಣ ಪುಣ್ಯ ಮಣ್ಣ ಈ ತುಳುವಾದಾಡಡು ಪಚ್ಚಿ ಪಜಿರ ಸುತ್ತ ನೀರೆಲ್ಲ ಪೊರ್ಲ ಕಂಡೊಡು ಪಂಚವರ್ಣ ಪುಣ್ಯ ಮಣ್ಣ ಈ ತುಳುವಾದಾಡಡು ಪಚ್ಚಿ ಪಜಿರ ಸುತ್ತ ನೀರೆಲ್ಲ ಪೊರ್ಲ ಕಂಡೋಡು ಅಪ್ಪೆ ಈರಡೆ
ನಿತ್ಯ ಪೂಜೆಗೆ ಭಕ್ತಾದಿಗಳು ಬಂದು ಏನಾದರೂ ಒಂದು ಹರಕೆ ಇದ್ದರೆ ಅವರು ಪ್ರಾರ್ಥನೆ ಮಾಡಿ ನಾನು ಪ್ರಸಾದ ಕೊಡ್ತೇನೆ. ಕೊಟ್ಟು ಅವರು ನೆನೆಸಿದ ಕಾರ್ಯ ಆದರೆ ಇಲ್ಲಿ ಬಂದು ವಾಪಸ್ಸು ಬಂದು ಪ್ರಸಾದ ತಗೊಂಡು ಹೋಗ್ತಾರೆ. ಅವರು ಅವರ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ನಾನು ಪ್ರಸಾದ ಕೊಡ್ತೇನೆ. ಆಮೇಲೆ ನಿತ್ಯ ಇಲ್ಲಿ ಮಧ್ಯಾಹ್ನಕ್ಕೆ 1 ಗಂಟೆಗೆ ಪೂಜೆ. ಆಮೇಲೆ ಸಂಜೆ 3 ಕಡೆಯಲ್ಲಿ ದೀಪ ಇಡ್ಲಿಕ್ಕುಂಟು, ಒಂದು ಒಳಗೆ ಒಂದು ಹೊರಗೆ. ಆಮೇಲೆ ಅಲ್ಲಿ ಗೋಪುರದ ಒಳಗೆ ಒಂದು ದೀಪ ಉಂಟು ಅಲ್ಲಿ. ಮತ್ತು ಅಲ್ಲಿ ಧೂಮಂತ ಸ್ಥಾನಕ್ಕೆ ನಿತ್ಯ ದೀಪ ಇಡ್ಲಿಕ್ಕುಂಟು. ಮತ್ತು ಪ್ರತಿ ತಿಂಗಳು ಸಂಕ್ರಮಣಕ್ಕೆ ತಂಬಿಲು ಆಗ್ತಾ ಉಂಟು ಉಳ್ಳಾಳ್ತಿಗೆ. ಮತ್ತು ಅಲ್ಲಿ ಮಲರಾಯ ಸ್ಥಾನದಿಂದ ಭಂಡಾರ ಬಂದು ಇಲ್ಲಿ ತಂಬಿಲಾಗಿ ವಾಪಸ್ಸು ಪುನಃ ಭಂಡಾರ ತೆಗೆದುಕೊಂಡು ಅವರು ಹೋಗಿ ಆ ದಿವಸದ ಸಂಕ್ರಮಣ ಪ್ರತಿ ತಿಂಗಳು. ಆಮೇಲೆ 9 ದಿವಸ ನವರಾತ್ರಿಗೆ ಎಲ್ಲ ಸೇವೆ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿ ಕೊಡಿಯೇರಿದ ನಂತರ ಮರು ದಿವಸ ಹೋಗಿ ಅರಮನೆಯಿಂದ ಮೂರ್ತಿನ ತಂದು ಇಲ್ಲಿ ಕಜಮನೆ ದಿವಸ ಹೋಗಿ ಇಲ್ಲಿ ಮಧ್ಯಾಹ್ನ ಪೂಜೆಗೆ ಆಗುವಾಗ ಮೂರ್ತಿ ಇಲ್ಲಿ ಬೇಕಾಗ್ತದೆ. 5 ದಿವಸ ಜಾತ್ರೆಗಾಗಿ ವಾಪಸ್ಸು ಸಂಪ್ರೋಷಣ ಆಗಿ ವಾಪಸ್ಸು ಅರಮನೆಯಲ್ಲಿ ಹೋಗ್ಕೊಂಡೋಗಿ ಇಡ್ಲಿಕ್ಕುಂಟು. ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.